ಗುರುವಾದಲ್ಲಿ ಈ ಹಿಂದೆ ಮಾಜಿ ಶಾಸಕರಾದ JR ಲೋಕ ಅವರು ಅಲ್ಲಿ ಒಂದು ದೊಡ್ಡ ಗುದ್ದಲಿ ಪೂಜೆಯನ್ನು ಮಾಡಿದರು. ಒಂದು ಶಾಸಕ ಅಂತ ಹೇಳಿದ್ರೆ ನಮ್ಮ ಜವಾಬ್ದಾರಿಗಳೇನು ಅಂತ ಹೇಳಿದ್ರೆ ಯಾವುದೇ ಒಂದು ಕೆಲಸ ಕಾರ್ಯ ಈ ಹಿಂದಿನ ಶಾಸಕರು ಕೈಗೆತ್ತಿಕೊಂಡಿದ್ರು ಕೂಡ ಅದು ಎಲ್ಲಿಯಾದರೂ ಬಿದ್ದು ಹೋದ್ರು ಕೂಡ ಅದನ್ನು ವಾಪಸ್ ಮಾಡಿಸುವಂತ ಜವಾಬ್ದಾರಿ ಕೂಡ ಆಸ್ ಎ ಲೈಕ್ ಬ್ಯಾಂಕ್ ಮ್ಯಾನೇಜರ್ ಆಗಿ ಈ ಹಿಂದೆ ಬ್ಯಾಂಕ್ ಮ್ಯಾನೇಜರ್ ಪ್ರಪೋಸಲ್ ಕೊಟ್ಟಿದ್ದಾರೆ. ಹೊಸ ಬ್ಯಾಂಕ್ ಮ್ಯಾನೇಜರ್ ಬಂದ ಕೂಡಲೇ ಆ ಪ್ರಪೋಸಲ್ ಅನ್ನು ಕಂಟಿನ್ಯೂ ಮಾಡಬೇಕಾಗ್ತದೆ. ಇಲ್ಲ ಕೆಲಸಗಳು ಅವರು ಒಂದು ಯಶಸ್ವಿಯಾದ ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ಗೆ 10 ಕೋಟಿ, ಅದರಲ್ಲಿ ಸ್ಟೇಟ್ ಗೌರ್ಮೆಂಟಿನ ಯೋಜನಾ ಕ್ರೀಡಾ ಇಲಾಖೆಯಿಂದ ಒಂದು 5 ಕೋಟಿ ಮತ್ತು ಇನ್ನೊಂದು ವ್ಯವಸ್ಥೆಗಳಿಂದ ಒಟ್ಟಿಗೆ 10 ಕೋಟಿ ಅವರು ಜೋಡಣೆ ಮಾಡಿಕೊಂಡಿದ್ರು. ಆದರೆ ಯೋಜನಾ ಕ್ರೀಡಾ ಇಲಾಖೆಯಿಂದ ಹಣ ಹಿಂತಿರುಗಿ ಹೋಯಿತು. ನಾನು ಶಾಸಕನಾಗಿ ಬರುವ ಸಂದರ್ಭದಲ್ಲಿ ಅದು ಹಿಂತಿರುಗಿ ಹೋಯ್ತು. ಯಾಕೆ ಗೊತ್ತಿಲ್ಲ ನನಗೆ, ಹೋಯಿತು. ಹಿಂತಿರುಗಿ ಹೋದಾಗ ಅದು ದೊಡ್ಡ ರೀತಿಯ ಕಾರ್ಯಕ್ರಮವನ್ನು ಮಾಡಿ ಅವರು ಗುದ್ದಲಿ ಪೂಜೆಯನ್ನೆಲ್ಲ ಮಾಡಿದರು. ಅದು ಹೋದ ನಂತರ ನನಗೆ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ಗೆ ಸಂಬಂಧಪಟ್ಟಾಗೆ ಕೆಲವಾರು ಅಸೋಸಿಯೇಷನ್ ಅವರು ಬಂದು ಅದು ಹಿಂದೆ ಹೋಗಿದೆ, ಅದು ನಿಂತು ಹೋಯಿತು, ನಮ್ಮ ಮಂಗಳೂರಿಗೆ ಈಗ ಸಿಗುವಂಥ ಅವಕಾಶಗಳು ತಪ್ಪಿ ಹೋಗ್ತದೆ, ತಾವು ಅದನ್ನು ಕೈಗೆತ್ತಿಕೊಳ್ಬೇಕು ಅಂತ ಹೇಳುವಾಗ ಹೊಸದಾಗಿ ನಾನು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಹತ್ರ ಮತ್ತು ಹೈ ಪವರ್ ಕಮಿಟಿಗೆ ಹೋಗಿ ನನ್ನ ಲೆಟರ್ ಮುಖಾಂತರ ಪುನರಪಿ ಒಂದು ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಅನ್ನು ಮಾಡಿಸ್ಕೊಡ್ಬೇಕು ಅಂತ ಹೇಳ್ತಾ ಲೆಟರ್ನ ಕೊಟ್ಟು ನಾನು ಡಿಸ್ಟಿಕ್ ಇನ್ಚಾರ್ಜ್ ಸೆಕ್ರೆಟರಿ ಇರ್ಬೋದು, ಪ್ರಿನ್ಸಿಪಲ್ ಸೆಕ್ರೆಟರಿ ಇರ್ಬೋದು, ಚೀಫ್ ಸೆಕ್ರೆಟರಿ ಅವರಿಗೆ ಹೇಳಿ ಅದನ್ನು ಜೋಡಿಸ್ಕೊಡುವ ಹಾಗೆ ನಾನು ಮಾಡಿಸ್ಕೊಟ್ಟಿದ್ದೀನಿ. ಹಾಗಾಗಿ ಇನ್ನು ಸ್ವಲ್ಪ ದಿವಸಗಳ ಅದರ ಗುದ್ದಲಿ ಪೂಜೆ ಈಗ ಅಲ್ಲಿ ಸ್ವಲ್ಪ ಸೈಡ್ನಲ್ಲಿ ಕೆಲಸ ಕಾರ್ಯಗಳು ಪ್ರಾರಂಭವಾಗಿದೆ. ಅದಕ್ಕೆ ಸಂಸದರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿ ನಾವು ಅದನ್ನು ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡ್ತೇವೆ. ಅದೇ ರೀತಿ ಮಂಗಳ ಸ್ಟೇಡಿಯಂಗೆ ಒಂದು ಗ್ಯಾಲರಿ, ಇದು ಸ್ಪೋರ್ಟ್ಸ್ ಸಂಬಂಧಪಟ್ಟ ಹಾಗೆ, ಮತ್ತೆ ಒಂದು ಸಣ್ಣ ಒಂದು ವಾರ್ಮ್ ಅಪ್ ಸ್ವಿಮ್ಮಿಂಗ್ ಪೂಲನ್ನು ಕೂಡ ಇದರಲ್ಲಿ ಈ ಸ್ಪೋರ್ಟ್ಸ್ ಕಾಂಪ್ಲೆಕ್ಸಲ್ಲಿ ಸೇರಿಕೊಂಡಿದ್ದೇವೆ. ಅದರ ರೀತಿಯಲ್ಲಿ ಇಲ್ಲಿ ಕೂಡ ಒಂದು ಸಣ್ಣ ಇನ್ನೊಂದು ಸ್ವಿಮ್ಮಿಂಗ್ ಪೂಲ್ ಆಗಬೇಕು. ಯಾಕಂದರೆ ಮಂಗಳೂರಿನ ದೃಷ್ಟಿಯಲ್ಲಿ ಒಳ್ಳೆಯದಾಗಿ ಸ್ವಿಮ್ಮಿಂಗಿಗೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಸಬೇಕು ಅಂತ ಹೇಳುವಾಗ ಎಮ್ಮೆ ಕರೆಯಲು ಯಶಸ್ವಿಯಾದ ಅಲ್ಲಿ ಕೂಡ ನಮ್ಗೆ ಗೊತ್ತಿದೆ. ನಾನು ಶಾಸಕನಾಗಿ ಬಂದ ನಂತರ ಸವಾಲಿನ ಮೇಲೆ ಸವಾಲುಗಳೇ ನನಗೆ ದೊಡ್ಡದು ಬಂದದ್ದು. ಎಲ್ಲರೂ ಒಂದು ಆಲೋಚನೆ ಮಾಡಬೇಕು. ಅಂಥ ಸವಾಲುಗಳನ್ನು ಎದುರಿಸಿಕೊಂಡು ಇಷ್ಟೊಂದು ಕೆಲಸ ಕಾರ್ಯಗಳನ್ನು ನಾವು ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಎಲ್ಲೋ ನಮ್ಮ ಪ್ರಯತ್ನಗಳಿಗೆ, ಪ್ರಾಮಾಣಿಕ ಪ್ರಯತ್ನಗಳಿಗೆ ಒಂದು ಬೆಲೆಯನ್ನು ಎಲ್ಲರೂ ಕೊಡಬೇಕು ಅಂತ ಹೇಳೋದು ನಾನು ಹೇಳೋದು. ಸ್ವಿಮ್ಮಿಂಗ್ ಪೂಲು ಮಾಡಬೇಕು ಅಂತ ಹೇಳುವಂಥದ್ದು ಇದರಲ್ಲಿ ನಾನು ಶಾಸಕನಾಗಿ ಬರುವಾಗ ಮಾಡಬಾರ್ದು ಅಂತೇಳಿ 3 ಪ್ರತಿಭಟನೆಗಳಾಗಿ ಸ್ವಿಮ್ಮಿಂಗ್ ಪೂಲ್ ಮಾಡಲಿಕ್ಕೆ ಬಿಡಲಿಲ್ಲ. ಸ್ವಿಮ್ಮಿಂಗ್ ಪೂಲ್ ಕ್ಯಾನ್ಸಲ್ ಮಂಗಳೂರಿಗೆ ಹೊಸದಾದ ನೂತನ ಸ್ವಿಮ್ಮಿಂಗ್ ಪೂಲ್ ಇರುವುದಿಲ್ಲ ಅಂತ ಹೇಳೋದಾಯಿತು. ಹಾಗಾಗಿ ನಾನು ನೂತನವಾಗಿ ಶಾಸಕನಾಗಿ ಬಂದಿದ್ದೇನೆ ಅಷ್ಟೇ. ಹೇಗೆ ಅದನ್ನು ಜೋಡಿಸ್ಕೊಳ್ಬೇಕು ಗೊತ್ತಿರಲಿಲ್ಲ. ಆದರೆ 4-5 ಸುತ್ತಿನ ಮಾತುಕತೆ ಸಾರ್ವಜನಿಕರು ಮಾಡಿಸ್ಕೊಂಡು ಅವ್ರು ಹೇಳುವಂಥದ್ದು ಕ್ರಿಕೆಟ್ ಗ್ರೌಂಡ್ ನಮಗೆ ಬೇಕು, ಅಲ್ಲಿ ನಿಮ್ಮ ಸ್ವಿಮ್ಮಿಂಗ್ ಪೂಲ್ ಯಾರಿಗೆ ಬೇಕು ಅಂತ ಹೇಳೋ ರೀತಿಯಲ್ಲಿ ಅವರ ಮನಸ್ಸಿಗೆ ಮತ್ತು ಅವರನ್ನು ಕೂತ್ಕೊಳಿಸಿ ನಮ್ಮ ಮಾಜಿ ಮೇಯರ್ ದಿವಾಕರ್ ಅವರು, ನಮ್ಮ ಪ್ರೇಮಾನಂದ್ ಶೆಟ್ಟರನ್ನ, ಆ ಪರಿಸರದ ನಮ್ಮ ಪ್ರಮುಖರನ್ನೆಲ್ಲ ಕೂತ್ಕೊಳಿಸಿ ಏನೋ ಮಾಡಿಸ್ಕೊಂಡು ಅವರನ್ನು ಸ್ವಿಮ್ಮಿಂಗ್ ಪೂಲ್ ಇನ್ನಷ್ಟು ಹಿಂದಕ್ಕೆ ಹೋಗ್ಲಿಕ್ಕೆ ಅವಕಾಶ ಇದ್ದರೆ ಅದನ್ನು ಜೋಡಿಸ್ಕೊಂಡು ಅವರಿಗೆ ಕನ್ವಿನ್ಸ್ ಮಾಡಿ ಸ್ವಿಮ್ಮಿಂಗ್ ಪೂಲನ್ನು ಅಲ್ಲೇ ಮಾಡಬೇಕು. ಯಾಕಂದರೆ ಒಮ್ಮೆ ಅನುಮೋದನೆ ಕೊಟ್ಟಂಥ ಸ್ವಿಮ್ಮಿಂಗ್ ಪೂಲ್ ಕ್ಯಾನ್ಸಲ್ ಆದರೆ ಪುನರಪಿ ಅನುಮೋದನೆ ಕೊಡಲಿಕ್ಕೆ 1.5 ವರ್ಷ ಹೋಗ್ತದೆ. ಯಾಕಂದರೆ ಇಲ್ಲಿ ಡಿಸ್ಟಿಕ್ ಕಮಿಟಿಯ ಏನು ಸಲಹೆಯ ಪ್ರಕಾರ ನಾನು ಡಿಸ್ಟಿಕ್ ಸ್ಮಾರ್ಟ್ ಸಿಟಿಯ ಸಲಹೆ ಸಂಸ್ಥೆ ಅಂದರೆ ನನ್ನ ಸಲಹೆ ಸಂಸ್ಥೆಗಳಲ್ಲಿ ಶಾಸಕರುಗಳಿದ್ದಾರೆ, ಸಂಸದರಿದ್ದಾರೆ. ಬೋರ್ಡ್ ಆಫ್ ಡೈರೆಕ್ಟರ್ಸಲ್ಲಿ ಕಾರ್ಪೊರೇಟರ್ ಮತ್ತು ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಮತ್ತು ಉನ್ನತ ಅಧಿಕಾರಿಗಳು, IAS ಅಧಿಕಾರಿಗಳಿದ್ದಾರೆ. ಅವರ ಕಮಿಟಿಯಲ್ಲಿಟ್ಟು ಪಾಸಾಗಿ ಅದರ ನಂತರ ಹೈ ಪವರ್ ಕಮಿಟಿಗೆ ಹೋಗಿ ಪಾಸಾಗಿ ಅದರ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಇದೆಲ್ಲ ಆಗೋದು 1 ವರ್ಷದ ಮೇಲೆ ಹೋಗ್ತದೆ. ಹಾಗಾಗಿ ಇದನ್ನು ಬಿಟ್ಟುಬಿಡಬಾರ್ದು ಅಂತ ಹೇಳೋ ದೃಷ್ಟಿಯಲ್ಲಿ ಒಂದು ಒಳ್ಳೆಯ ಸ್ವಿಮ್ಮಿಂಗ್ ಪೂಲನ್ನು ಕೂಡ ಕೈಗೆತ್ತಿಕೊಳ್ತೇವೆ. ಅದೇ ರೀತಿ ವಾಟರ್ ಫ್ರಂಟ್ ಯೋಜನೆಗೆ ಸಂಪೂರ್ಣವಾದ ಸರ್ವೆಯನ್ನು ಮಾಡಿದ್ದೇವೆ. ವಾಟರ್ ಫ್ರಂಟ್ ನದಿ ತೀರದಲ್ಲಿ ವಾಟರ್ ಫ್ರಂಟನ್ನು ಸಂಪೂರ್ಣವಾಗಿ ಕೈಗೆತ್ತಿಕೊಳ್ಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಅದೊಂದು ಒಳ್ಳೆಯ ಪ್ರವಾಸಿ ತಾಣವಾಗಿ ಮಾಡಬೇಕು. ವಾಟರ್ ಫ್ರಂಟ್ನಲ್ಲಿ ಜನರು ಒಂದು ನೇರವಾಗಿ ಸಾಯಂಕಾಲ ಹೊತ್ತಿಗೆ ಇರಬಹುದು, ರಜಾ ದಿನಗಳಲ್ಲಿ ಆ ಇಡೀ ವಾಟರ್ ಫ್ರಂಟ್ ಕಿಲೋಮೀಟರ್ ಗಟ್ಟಲೆ ಅವರಿಗೆ ಅದರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ತಮ್ಮ ಸಮಯವನ್ನು ಅಲ್ಲಿ ಕಳೀಲಿಕ್ಕೆ ಅವಕಾಶಗಳನ್ನು ಕಲ್ಪಿಸಿಕೊಡೋ ರೀತಿಯಲ್ಲಿ ಸಾರ್ವಜನಿಕರ ಪಾರ್ಟಿಸಿಪೇಷನ್ನ ಜಾಗವನ್ನು, ಕೆಲವು ಪೋರ್ಟ್ ಇಲಾಖೆಯ ಜಾಗ ಇದೆ, ಕೆಲವು ಫಿಶರೀಸ್ ಇಲಾಖೆಯ ಜಾಗ ಇದೆ, 10 ಸಾರ್ವಜನಿಕರ ಜಾಗ ಇದೆ. ಅದೆಲ್ಲವನ್ನು ಪಡ್ಕೊಂಡು ಅಲ್ಲಿ ಬೇಕಾದಂಥ ಏನನ್ನೆಲ್ಲ ಮಾಡ್ಬೋದು ಅಂತ ಹೇಳಿದ ಚಿಂತನೆಯನ್ನು ಮಾಡಿಕೊಂಡು ಅದನ್ನು ಕೂಡ ಪ್ಲಾನಿಂಗ್ ಎಲ್ಲ ಆಗಿದೆ. ಕೆಲವಾರು ಜಾಗದ ದೊಡ್ಡ ದೊಡ್ಡ ಬಿಗ್ ಪ್ಲೇಯರ್ಸ್, ಯಾಕಂದರೆ ಅವರು ನಮ್ಮೊಟ್ಟಿಗೆ PPP ಮಾಡಲಲ್ಲಿ ಸೇರ್ಕೊಡ್ಬೇಕು. ನಾವು ಖಾಲಿ ನದಿ ಭಾಗದಲ್ಲಿ ಏನೋ ಕಟ್ಟಿಕೊಂಡು ಹೋದರೆ ಆಗೋದಿಲ್ಲ. ಅಲ್ಲಿ ಒಂದು ನಾವು ಸಣ್ಣ ಮಕ್ಕಳಿಗೆ ಒಂದು ಬೇಕಾದಂಥ ಆಟದ ವ್ಯವಸ್ಥೆಗಳು ಮಾಡಬೇಕು, ಇಲ್ಲ ಒಂದು ಸಣ್ಣದ ಒಂದು ಸಮಯವನ್ನು ಕಳೆಯಲಿಕ್ಕೆ ಒಂದು ನೃತ್ಯ, ಮಂಗಳೂರಿನ ಸಂಸ್ಕೃತಿಯನ್ನು ಬೆಳೆಸಿಸುವಂಥ ಒಂದು ದೊಡ್ಡ ಒಂದು ಸ್ಟೇಷನ್ ಮಾಡಬೇಕು. ಹೀಗೆ ಬೇರೆ ಬೇರೆ ಸ್ಟೇಷನ್ಗಳ ಹಬ್ಬ ರೀತಿಯಲ್ಲಿ ಮಾಡಿಕೊಂಡು ಪ್ಲಾನಿಂಗ್ ಮಾಡಿದ್ದೇವೆ. ಇದೆಲ್ಲವೂ ಆ ಸಾರ್ವಜನಿಕರ ಜಾಗದ ಒಡೆತನದವರು. ಕೆಲವಾರು ಪೋರ್ಟ್ ಇಲಾಖೆ ಜಾಗವನ್ನು ನಾವು ಸರ್ಕಾರದ ವತಿಯಿಂದ ನಾವೇ ಪಡ್ಕೊಳ್ತೇವೆ. ಕೆಲವಾರು ಇದನ್ನೆಲ್ಲ ಜೋಡಿಸಿಕೊಂಡು ಮಾಡಬೇಕಾಗಿದೆ. ಅದರ ರೂಪರೇಖೆ ನಕ್ಷೆಗಳು ತಯಾರಾಗಿ ಯಾರೆಲ್ಲ ಪಾರ್ಟಿಸಿಪೇಷನ್ ಆಗಬೇಕು ಅವರೊಂದಿಗೆ 1 ಸುತ್ತಿನ ಮಾತುಕತೆ ಆಗಿದೆ.
ಕೆಲವರ ಜನರ ಬೇಡಿಕೆಗಳು ಸ್ವಲ್ಪ ಹೇಗಿದೆ ದೊಡ್ಡದಿದೆ, ಕೆಲವರ ಬೇಡಿಕೆಗಳಲ್ಲಿ ಒಪ್ಪಿಕೊಳ್ಳುವಂಥ ರೀತಿಯಲ್ಲಿದೆ. ಯಾಕಂದ್ರೆ ಅದು 1-2 ಸುತ್ತಿನ ಮಾತುಕತೆಯಲ್ಲಿ ಆಗುವಂಥದ್ದಲ್ಲ. ಇದು ಮದುವೆಯ ಸಂಬಂಧ ಬೆಳೆಸಿದ ಹಾಗೆ 2, 3, 4 ಸಲ ಹೋಗಿ ಮಾತಾಡಬೇಕು.